ತುಳು ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲೂ ಸಹ ತಮ್ಮ ಛಾಪನ್ನ ಮೂಡಿಸಿರುವಂತಹ ಯೋಗರಾಜ್ ಮೊಹಮ್ಮದ್ಗಳು ಇವರನ್ನ ಶಾಸಕರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಗೌರವಿಸಿ ಸನ್ಮಾನಿಸಿ ಈ ರಜತ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಉದ್ಘಾಟಿಸ್ತಾ ಇದ್ದೇವೆ. ಶ್ರೀ ಬಪ್ಪನಾಡಿ ಅಪ್ಪನ ಪುಣ್ಯ ಪಾದದಿಂದ ಬಂದು ಇವತ್ತ 5 ವರ್ಷದ ಸಂಭ್ರಮ ಒಟ್ಟಿಗೆ ಒಳ್ಳೆಯ ದೇಶವನ್ನು ನೆನಪಿಗೋಸ್ಕರ ಅಲ್ಲಿ ಸೂರ್ಯನೇ ಬಪ್ಪನಾಡು ಕ್ಷೇತ್ರದ ಪುಣ್ಯ ಸಾಧಿತು ಈ ಪುಣ್ಯ ಮಂಡಳಿ ಪ್ರಕೃತಿ ಆರಾಧನೆ ಮಾಡುವವರಿಗೆ ಜೋಕ್ರಿಗೆ ಇಷ್ಟವಾದ ಈ ಭಾರತವನ್ನು ಅದರ ನೆನಪಿಗೋಸ್ಕರ ಇಲ್ಲಿ ನಿರ್ಮಾಣ ಮಾಡಿದೆ. ಇದು ಭಾರಿ ದೊಡ್ಡ ಒಂದು ಕಾರ್ಯಕ್ರಮ. ಶಾಶ್ವತವಾಗಿ ಅಪ್ಪನ ಸಾಹಿತ್ಯವೇ ಅಪ್ಪನ ಪುಣ್ಯ ಮಂಡಳಿ ಅದರ ಮೊದಲೇ ಪ್ರಕೃತಿ ಆರಾಧನೆಯೊಂದಿಗೆ ಜೋಗಿಗಳಿಗೆ ಖುಷಿ ಪಡುವಂತಹ ಭಾವವನ್ನು ನಿರ್ಮಾಣ ಮಾಡಿದ ಒಂದು ಮಸ್ತ್ ಸಂತೋಷದ ವಿಷಯ, ಮಸ್ತ್ ಹೆಮ್ಮೆಯ ವಿಷಯ. ಇದರೊಟ್ಟಿಗೆ ಈ ಪುಣ್ಯಕ್ಷೇತ್ರಗಳು ಈ ಅಪ್ಪನ ಪುಣ್ಯ ಮಂಡಳಿ ಈ ಜಾಗದಲ್ಲಿ ಇದಾಗಿದೆ. ಇಲ್ಲಿ ಸನ್ಮಾನ ಮಾಡ್ತಾರೆ. ಒಳ್ಳೆ ಸನ್ಮಾನದಲ್ಲಿ ನಮ್ಮ ಹಿರಿಯ ನನ್ನ ನಾಟಕದ ಗುರುಗಳು ದೇವರ ಗಮನ ಕೊಟ್ಟರೆ ಕೆಲವು ನಾಟಕಗಳು ಇಲ್ಲಿ ನಿರ್ದೇಶನ ಮಾಡ್ತಾರೆ. ಆ ನೆನಪು ಫಸ್ಟ್ ಟೈಮು ನಮ್ಮ ಮೇಲೆ ಸನ್ಮಾನ ಮಸ್ತ್ ಖುಷಿ ಆಗುವುದು. ಅದರೊಟ್ಟಿಗೆ ನಮ್ಮ ಅಲ್ಲಿ ಮಾತಾಡಿ ಗಣ್ಯರ ಹಿರಿಯಗಳ ಪ್ರಮುಖರು ಒಂದು ಸನ್ಮಾನ ಒಂದು ಮಸ್ತಿನ ಪೊಲೀಸರು ಪುಣ್ಯ ನಮ್ಮ ಹಿರಿಯ ವಿಚಾರ ಮಾಡಿದ ಇದನ್ನು ಸೇರಿದು ಈ ಸನ್ಮಾನ ಒಂಜಿ ತನ್ನ ಬಾರಿ ರಟ್ಟುಡಿಗೆ ಬಾರಿ ರಟ್ಟು ಅಪ್ಪನ ನೆನಪೇರಿ ಒಬ್ಬರಿಗೆ ಬಾಕಿನಲ್ಲಿ ಹೀಗೆ ಏನು ಖುಷಿಯಾಗುವಂದಾಗ ಒಂದು ಬಾರಿಗೆ ಅಪ್ಪನ ನೆನಪೇರಿ ಮಾಡೋಕ್ಕೆ ಸಂತೋಷ ಅದೇ ಖುಷಿ ನಮ್ಮಲ್ಲಿ ಸಂತೋಷ ಆಗುತ್ತೆ. ಅಪ್ಪನ ಸಾಧಿಸುವುದು ಅಂತ ಹೆಚ್ಚಿನ ಈ ಸನ್ಮಾನ ನನ್ನ ಮಾಡಿದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ಈ ಪುಣ್ಯ ಮಂಡಳಿಗೆ ಸನ್ಮಾನ ಆಶೀರ್ವಾದ ಫಲಪುರ ಕಾರ್ಯಕ್ರಮ ಆದಿಸುವ ಕಾರ್ಯಕ್ರಮ ಆ ಅಮ್ಮಸರು ಹಿರಿಯರು ಪಂಡನದ ಅಪ್ಪನಿಗೆ ಇಲ್ಲ ನಮಸ್ಸರು ಫೋನ್ ಓದುತ್ತೇವೆ ಬರಲಿಲ್ಲ ಬೈದು ನಮಸ್ಸರು ಸ್ವಾಸ್ಥ್ಯ ಕಲ್ಲದಂತೆ ಕಲಜಿ ಕಲರ್ ಚೇಂಜ್ ಆಗಿದೆ. ಇವೆರಡು ಸಾಕ್ತಾರೆ ಸನ್ಮಾನ ನಮಸ್ಸರು ಕೊಡ್ಬೋದು ಪ್ರೀತಿ ಆಶೀರ್ವಾದ ಮೋಕೆ ಸಪೋರ್ಟ್ ಪ್ರೀತಿ ಆಶೀರ್ವಾದ ಕಲಾವಿದರಿಗೆ ಕೊಟ್ಟವರ ಪೂರ್ವಜನ್ಮದ ಪುಣ್ಯ ಕೊಡುಗೆ ಉಳಿಪಾಯ ಮಸ್ತ್ ಜನ ತಿಳಿಪಾಯ ಆಪಿ ಮಸ್ತ್ ಕಮ್ಮಿ ಅದಕ್ಕೆ ಜ್ಞಾನ ಟೆಲಿಫೋನಿಗೆ ಇತರರಿಗೆ ಪಾತ್ರ ಪುಣ್ಯ ನಿಜವಾದ ಪ್ರೀತಿ ಆಶೀರ್ವಾದ ಇಟ್ಲ ಆಶೀರ್ವಾದ ಪ್ರೀತಿ ಮತ್ತು ಬಿಡುಗಡೆ ಕಾರಣ ಇದರೊಟ್ಟಿಗೆ ನನ್ನ ಗುರುಗಳು ನನ್ನ ಅತ್ತೆ ಅಮ್ಮ ನನ್ನ ಪಪ್ಪ ನನ್ನ ಫ್ಯಾಮಿಲಿ ನನ್ನ ಸರ್ವಧರ್ಮದ ಅಭಿಮಾನಿ ದೇವರುಗಳು ನೀವು ಆಶೀರ್ವಾದಗಳು ಈ ಮತ್ತು ಬಿಡುಗಡೆ ಕಾರಣ ನಲವತ್ತು ಕಲ್ಪನೆಗಳು ಸಾಧನೆ ನಲವತ್ತು 19 ಕಲಾಕ್ಷೇತ್ರಗಳು ಆಶೀರ್ವಾದ ನಮ್ಮ ಯಕ್ಷಗಾನದ ಅದ್ಭುತವಾದ ಗುರುಗಳ ಮಸ್ತ್ ಅಭಿಮಾನ ಗುರುಭಕ್ತರ ಸಹೋದರರಿಗೆ ಆರಾಧನೆ ಮಾಡಿಕೊಂಡಿದೆ. ಕಲ್ಪನೆಯ ಪಂಚವರ್ಗ ಪ್ರಸಾರ ಒಂದು ಪದ್ಯ ಮುಖ್ಯಗೋಸ್ಕರ ಲಭ್ಯಗೋಸ್ಕರ
ಭಕ್ತಿಗೀತೆಗಳನ್ನು ಕಾರ್ಯಕ್ರಮ ಕೊಡ್ತಾ ಇದ್ದೇನೆ.
ಬಾರಿ ಕೊಟ್ಟು ನಿಂಗಲ ಮನರಂಜನೆ ಅಂಚನೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಶೇಷವಾದ ಉದ್ದೀಪನ ಬಂಧದ ಪ್ರೋಗ್ರಾಮಿನ ಹೆಚ್ಚಿನ ನವರಸ ನಾಯಕಿ ಭೋಜನ ಮಂಜೂರಿಗೆ ಆತ್ಮೀಯದ ರೋಟರಿ ಸಂಸ್ಥೆಯ ಪರವಾದ ಸನ್ಮಾನಿಸಿದ್ದಾರೆ ಮತ್ತು